ತುಳುನಾಡಿನಲ್ಲಿ ದೈವ ದೇವರ ಆರಾಧನೆಗೆ ಬಹಳಷ್ಟು ನಂಬಿಕೆ ಇದೆ. ಇಲ್ಲಿ ದೈವ ದರ್ಶನ ಮಾಡುವಂತಹ ದರ್ಶನ ಪಾತ್ರೆಯನ್ನ ಭಕ್ತ ಸಮೂಹ ಬಹಳಷ್ಟು ನಂಬುತ್ತಾರೆ. ಆದರೆ ಅಪಾರ ಭಕ್ತ ಸಮೂಹ ನಂಬುವ ಭಯಾನಕ ಅತಿ ಮಹಾನ್ಮಾನಿತ ವೀರ ಕಲ್ಕುಡನ ಸೇವೆಯನ್ನ ಸಮರ್ಪಣಾ ಭಾವದಿಂದ ಮಾಡುವಂತಹ ದರ್ಶನ ಪಾತ್ರೆ ಇಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಇವರ ಹೆಸರು ಬೀರುಪಾನರ. ಪ್ರಾಯ 67 ವರ್ಷ. ಉಡುಪಿ ಜಿಲ್ಲೆಯ ಹಾವಂಜಿಯ ಗೋಡಿಕಟ್ಟೆ ನಿವಾಸಿ. ಸುಮಾರು 45 ವರ್ಷಗಳಿಂದ ತುಳುನಾಡ ಶಕ್ತಿಗಳ ದರ್ಶನ ಪಾತ್ರೆಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯ ಶ್ರೀ ವಿಶ್ವನಾಥ ಕ್ಷೇತ್ರದ ಒಡೆಯ ವಿಶ್ವನಾಥ ದೇವರು ಮತ್ತು ಪಂಚಮಹಾಶಕ್ತಿಗಳ ಜೊತೆಗೆ ಆರಾಧಿಸಿಕೊಂಡು ಬರುವ ಕಲ್ಕುಡ ದೈವದ ದರ್ಶನ ಪಾತ್ರೆಯಾಗಿ ಸುಮಾರು 43 ಸೇವೆಗಳನ್ನು ಪ್ರತಿ ಶನಿವಾರ ನೀಡುತ್ತಾ ಬಂದಿದ್ದಾರೆ. ಬೀರುಪಾನರ ಇಂದು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಜೀವನ ಸಾಗಿಸಲು ಕಷ್ಟಕರವಾಗಿದೆ. ಬೀರುಪಾತ್ರೆಯವರಿಗೆ 2 ಹೆಣ್ಣು ಮಕ್ಕಳು. ದೊಡ್ಡವಳು ಅನಾರೋಗ್ಯದಲ್ಲಿ ಬಳಲುತ್ತಿದ್ದು, ಇನ್ನೊಬ್ಬ ಮಗಳು ದುಡಿದು ಜೀವನ ಸಾಗಿಸುವಂತಾಗಿದೆ. ಕಲ್ಕುಡ ತುಳುನಾಡಿನಲ್ಲಿ ಮನೆ ದೇವರಾಗಿಯೇ ಮೆರೆದ ಇತಿಹಾಸವೇ ಹೆಚ್ಚು. ಕಲ್ಕುಡ ಅಪಾರ ಜನ ಸಮೂಹವನ್ನ ತನ್ನೆಡೆಗೆ ಆಕರ್ಷಿಸಿಕೊಂಡಿರುವ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಮಾತನಾಡುವ ದೇವರೆಂದೇ ಪ್ರಸಿದ್ಧಿ. ಭಕ್ತ ಸಮೂಹ ತಮ್ಮ ಕಷ್ಟಗಳನ್ನ ಬಂದು ದೇವರಲ್ಲಿ ಪರಿಹಾರವನ್ನ ಕಂಡುಕೊಳ್ತಿದ್ರು. ಅಪಾರ ಭಕ್ತ ಸಮೂಹ ಬೀರುಪಾತ್ರೆಯವರನ್ನೇ ಮಾತನಾಡುವ ಕಲ್ಕುಡ ಎಂದೇ ಕರೀತಿದ್ರು. ಅಷ್ಟರ ಮಟ್ಟಿಗೆ ಇವರ ನಿಷ್ಠೆ ಭಕ್ತರ ಮೇಲೆ ಹೊರೆ ಹೊರಿಸದೆ ಸಮಸ್ಯೆಗಳನ್ನ ಬಗೆಹರಿಸುತ್ತಿದ್ರು. ಈ ಕ್ಷೇತ್ರದ ಕಲೆ ನೆಲೆ ಮಲ್ತಿನಗಳು ಎಲ್ಲ ಇಜ್ಜೇರಿ ಅವಾಗ ವಾ ಕಾಲಡು ಅಂತ ಆತಿನದೇ ಆ ಪಂಚಮಹಾತ್ಮ ಉದ್ದಬೋದಿರ ಅಂಚನೆ ಈ ಕ್ಷೇತ್ರಡು ಕಲ್ಕುಡನ ಆರಾಧನೆ ದರ್ಶನ ಹಲವಾರು ವರ್ಷ ಪಿರಮಲ್ತಂತೀರಿ. ಅವಾಗ ಬ್ರಹ್ಮಾವರದ ಪಾತ್ರೆ ಬರುವಂತೀರಿ. ಅರೆಗೆ ವಯಸ್ಸು ದರ್ಶನ ಕೈದು ಮಲ್ತೀರಿ. ಕೈದು ಮಲ್ತು ಎನ್ನ ಅಮ್ಮೆರ ಕಾಳು ಬಾಣ ಪಾತ್ರೆ ಅಗಳು ಬನ್ನಿಂಜ ದರ್ಶನ ಅಂತ ನಮ್ಮ ಈ ಕ್ಷೇತ್ರದಾಗ ಬತ್ತು ಎಂಕಲೆ ಬರ್ಪರ ಹಾಕೊಂಡಿರಿ. ಅಂಚನೆ ಬರ್ಪನೆಗೆ ತೊಂದರೆ ಅಜ್ಜಿ ಎಂಕಲ್ಲ ಸಹ ಈ ಕ್ರಮ ಉಂಡೊಂದಿರಿ ಅದಕ್ಕೆ ಒಪ್ಪಿರಿ. ಅಗಳು ಹಲವಾರು ವರ್ಷ ಉಂಟು ಮಿತ್ತು ನನ ಏರಿ ದುಂಬು ಬಂದಿರಿ. ಯಾನು ಮಲ್ಪೆನ್ಪುರ ಏನಡ ಖಂಡಿತ ಇತ್ತೀಜಿ ಆ ಪಂಚಮಹಾಶಕ್ತಿಗಳ ಕಲ್ಕುಡಲ್ಲ ಏನಡ ಆಸಕ್ತನದಾನೆ ಯಾನು ಅದಾಗನೆ ಎಲ್ಲಿ ಪ್ರಯೋಡ ದರ್ಶನ ಉಂಟರೆ ಸುರುಮಂತ ಮೂಲ ಸಾಧಾರಣ ಇತ್ತಾಗ 43 ವರ್ಷ ಉಂಟು. ಈ 43 ವರ್ಷ ಯಾನ ದರ್ಶನ ಉಂಟರೆ ಸುರುಮಂತಾನು ಅವಾಗ ದರ್ಶನ ಉಂಟದು ನನಗ ಈ ಕ್ಷೇತ್ರ ದಿನ ಅಭಿವೃದ್ಧಿ ಆದ ಆ ಕಲ್ಕುಡನಲ್ಲ ಪಂಚಮಹಾಶಕ್ತಿಯ ಶಕ್ತಿ. ಬೀರುಪಾತ್ರೆ 16ನೇ ವಯಸ್ಸಿನಲ್ಲಿ ದರ್ಶನ ಸೇವೆಯೊಂದಿಗೆ ದೈವ ನರ್ತಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ತಮ್ಮ ತಂದೆಯಿಂದ ಬಂದ ಬಳುವಳಿ ಇವರ ಜೀವನ ಕಟ್ಟಿಕೊಳ್ಳಲು ಆಧಾರವಾಗಿತ್ತು. ಮನೆಯವರು ನೂರಾರು ಸಮಸ್ಯೆಗಳಿದ್ರು, ಜೊತೆಗೆ ಅನಾರೋಗ್ಯದ ಸಮಸ್ಯೆ ಇದ್ರು. ದರ್ಶನ ಸೇವೆಯ ಸಂದರ್ಭ ಯುವಕರನ್ನ ನಾಚಿಸುವ ದೈವ ನರ್ತನ ಸೇವೆಯನ್ನ ಮಾಡ್ತಿದ್ರು. ಮುಲ್ಪ ಎಂಕಲ್ನ ಸೇವೆ ಮಲ್ತದ್ದು ದರ್ಶನಗಾರದು 43 ವರ್ಷದಿಂದ ಮೂಲು ಕೆಲಸ ದರ್ಶನ ಮಲ್ತೊಂದುತ್ತೇರು. ಅಂಚಾದಿತ್ತೆರೆಗೆ ಅನಾರೋಗ್ಯದ ಕಾರಣವಾದ ದೇಪಂಡ ಅರ್ನ ಸೊಂಟ ಬಲ ಇಜ್ಜಿ ಕಾರು ಹೆಜ್ಜೆ ದಿವೇರು ಯಾವೊಂದು ಇಜ್ಜಿ ಅಂಚಾದಪ್ಪನಾಗ ಆರು ಬಾರಿ ಕಷ್ಟೊಡುಲ್ಲೇರು ಬಕ್ಕ ಆರು ದೇಪಂಡ ಮುಲ್ಪ ಈ ಕ್ಷೇತ್ರ ಬರಡುಪ್ಪನಾಗ ಭಕ್ತರು ಪೂರ ಅರ್ನ ಮಿತ್ತು ಮಸ್ತ್ ಪ್ರೀತಿ ದೀತೇರು. ದೇಪಂಡ ಅರೆನ್ ಪಾತಿರ್ನ ಕಲ್ಕುಡೆ ಪಂಡದೆ ಅರೆನ ಜನಕುಲ್ಪುರ ಎನ್ನೊಂದೇರು ಅರೆಗೊಂಜಿ ಅರ್ನ ಆರು ದೇಪಂಡ ಕ್ಷೇತ್ರಗೂ ಬತ್ತೆರಡ ಅಂಚನೆ ಜನಕುಲ್ಲ ಅರ್ನ ಮಿತ್ತು ಪ್ರೀತಿ ದೀದು ಮಸ್ತ್ ಜನ ಬರೊಂದುಲ್ಲೇರು. ಅಂಚಾದಪ್ಪನ ಆರತೆ ಅನಾರೋಗ್ಯ ಉಡುಲ್ಲೇರು. ಅಂಚಾದಪ್ಪನ ದಯಮಲ್ತದು ಅರೆಗೆ ಏರಾಂಡ್ಲ ಹೆಲ್ಪ್ ಮಲ್ಪುನಾಗ್ಲಿತ್ತಂಡ ದಯಮಲ್ತದು ಅರೆಗೆ ಮಲ್ಪುಲೆ ದೇಪಂಡ ಆರತೆ ಅನಾರೋಗ್ಯದ ಕಾರಣ ಕುಂಠಿತವಾದೇರು. ಅಂಚಾದಿತ್ತೆ ಅರ್ನ ಬದಲಿಗೆ ಆರೆ ಪಣ್ಣೆ ಅಂಚಿನ ಮುಂಚೆ ದೊಡ್ಡರಂಗಡಿದ ರಾಮು ಪಣಪಿನ ಎಡ್ಡೆ ಪಾತ್ರೆನೇ ಕೊಡ್ತಿರಾರು. ಕ್ಷೇತ್ರದ ಮಿತ್ತು ಪ್ರೀತಿ ದೀತದ್ದು ಕ್ಷೇತ್ರದ ಬತ್ತಿನ ಭಕ್ತರಿಗೆ ಹೆಚ್ಚಿನ ಹೊರೆ ಆವೇರೆ ಬಲ್ಲಿ ಪಣಪಿನ ಒಂಜಿ ಇರಾದೆ ಅರೆಡ ಉಂಡು. ಕಟಪಾಡಿ ವಿಶ್ವನಾಥ ಕ್ಷೇತ್ರದ ಕಲ್ಕುಡ ದೈವದ ಕಾರಣಿಕ ಅಪಾರ.
ನಂಬಿದ ಭಕ್ತಾದಿಗಳ ಸಮಸ್ಯೆಗಳನ್ನ ಪರಿಹರಿಸ್ತೇನೆ ಎಂಬ ಅಭಯವನ್ನ ನೀಡಿ ಅಪಾರ ಭಕ್ತರನ್ನ ತನ್ನೆಡೆಗೆ ಸೆಳೆದು ಕಷ್ಟಗಳನ್ನ ನಿರ್ವಹಿಸ್ತಾ ಇರುವ ದೈವದ ದರ್ಶನ ಸೇವೆಯನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿರುವ ಬೀರುಪಾನರಿಗೆ ಅಪಾರ ಭಕ್ತ ಸಮೂಹದ ಬೆಂಬಲ ಇದೆ. ಆದರೆ ಇಂದು ಜೀವನದುದ್ದಕ್ಕೂ ದೇವರ ಸೇವೆಯನ್ನ ಮಾಡಿರೋ ಬೀರುಪಾನರು ಅನಾರೋಗ್ಯದಿಂದ ಬಳಲ್ತಾ ಇದ್ದು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಸಹಾಯ ಮಾಡುವವರು ಈ ಖಾತೆ ಸಂಖ್ಯೆಗೆ ಹಣವನ್ನು ವರ್ಗಾಯಿಸಬಹುದು. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.